ಅಡಿಗೆ ಕೃಷ್ಣ ಗ್ಯಾಸ್ ಹನುಮ ಹೌದು ಬೇಕಾಗಿದೆಲ್ಲ ತಿನ್ನಿಸ್ಲಿಕ್ಕೆ ಇಲ್ಲ. ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಮನೆಯಲ್ಲಿ ಹೊಸ ಜನ ಇದ್ದಾರೆ. ಯಾರು? ತನ್ಶು. ತನ್ಶು ಗುಟ್ಟಿ. ತನ್ಶು ಗುಟ್ಟಿ. ಇವತ್ತು ನಮ್ಮ ಮನೆಗೆ ಬೆಳಿಗ್ಗೆನೆ ತನ್ಶು ಬಂದಿದ್ದಾನೆ. ಹುಷಾರಿಲ್ಲ ಅವನಿಗೆ, ಕೆಮ್ಮು ಮತ್ತೆ ಶೀತ. ಬಾ ತನ್ಶು, ಸ್ವಲ್ಪ ಹೊತ್ತು ನಮ್ಗೆ ಅವನು ಇವತ್ತು. ಒಬ್ಬೋ ಹೊರಗಡೆ ಹೋಗ್ತೀಯಾ ಅಂತ. ದೊಡ್ಡ ಕೊರ್ಲೆ ಪತನಿ ಬೋಲೆ ದೊಡ್ಡ ಕೊರ್ಲೆ ಸರಿ ಸರಿ ಕೊರ್ಲೆ ಅಲ್ಲ ಬೂರ್ನ ಬೂರ್ನ ನೀವು ಪದ ಕೊರ್ಲಿ ದೊಡ್ಡ ಕೊಲ್ಲೆ ಎಲ್ಲೆ ಅವು ತಿನ್ರ ಒಂದು ಕೊಡ ಅವನಿಗೆ ಎಂದ ಬಾ ಅಮ್ಮ ಕೊಲ್ಲೆ ಬಲಿ ತಿನ್ಲಿ ತಿನ್ಲೆ ಮಗೆ. ಯಾರಿಗೆ? ಅವನಿಗೆ ಮೊನ್ನೆ ಏಪ್ರಿಲ್ಗೆ 1 ವರ್ಷ. ಅಂಶು ನಿದ್ದೆ ಎಲ್ಲ ಮಾಡಿ ಎದ್ದು ಹೋದ. ನಮ್ಗೆ ಇವತ್ತು ಆಟ್ಯ ಮಾಸ ಅಲ್ವಾ, ಹಾಗಾಗಿ ಸಂಪ್ರದಾಯಕ್ಕೆ ಅಂತ ಅಟ್ಲಿ ಗುಳಿಗನ ಹತ್ರ ಕೋಳಿ ಕಟ್ಲಿಕ್ಕೆ ಉಂಟು. ಹಾಗಾಗಿ ಒಂದು ಕೋಳಿ ಕಟ್ತಿದ್ದು, ಒಂದು ಕೋಳಿ ಸಿಕ್ಕಿತ್ತು. ಅದರ ಸಾಂಬಾರ್ ಹಾಕ್ತಾರೆ. ಅದು ಎಂತ ಹೊಟ್ಟೆ ಬಾಲ ಅಂತ, ಅದನ್ನ ಒಟ್ಟಿಗೆ ಬೇಯಿಸಬಾರ್ದಂತೆ. ಎಷ್ಟು ಸಣ್ಣ ಸಣ್ಣ ಕೋಳಿ 1.5 kg ಇರ್ಬೇಕು ಒಂದೊಂದ್ರಲ್ಲಿ. ಅದೇ ಬೇರೆ ಬೇರೆ ಬೇಯಿಸ್ಬೇಕು. ಅದೇ ದೊಡ್ಡ ಮಂಡಿ ಬಿಸಿ. ಒಂದೇ ಆದ್ರೆ ಒಮ್ಮೆಲೆ ಆಗ್ತದೆ, ಅದು ಎರಡೆರಡು ಆದ್ರೆ 2 ಸಲ. ಮತ್ತೆ ಅದೆಲ್ಲ ಸಾಂಬಾರ್ ಆದ್ಮೇಲೆ ಒಟ್ಟಿಗೆ ಹಾಕ್ಲಿಕ್ಕಂತೆ. ಹಾಗಾಗಿ ಅದು ಕಿರಿಕಿರಿ. ಈ ಸಲ ತುಪ್ಪ ಇಲ್ಲ ಸಾರಿಗೆ. ತುಪ್ಪ ಇದ್ರೆ ಚಂದ ಆಗುತ್ತೆ. ತುಪ್ಪ ಇಲ್ಲದೆ ಕೆಟ್ಟಿತು. ಈ ಮನೆಯಲ್ಲಿ ಇದೆ ಲಾಸ್ಟ್ ಅನ್ಸತ್ತೆ ಕಸದ ಕೋಳಿ ಸಾರು ಮಾಡ್ತಾ ಇರೋದು ಇವತ್ತ. ಹೊಸ ಮನೆ ಆದ್ಮೇಲೆ ಕಟ್ಟದ ಕೋಳಿ. ಯಾವಾಗಲೂ ಆಟಿ ಅಮಾವಾಸ್ಯೆಗೆ ನಮ್ಮ ಮನೇಲಿ ತುಂಬ ಜನ ನೆಂಟರು ಇರ್ತಾಯಿದ್ರು. ಅತ್ತೆ ಕೊಟ್ಟಿಗೆ ಕಟ್ಟಿ ಕೊಡ್ತಾಯಿದ್ರು, ನಾನು ಕೊಟ್ಟಿಗೆ ಹುಯ್ತಾ ಇದ್ದೆ, ಅತ್ತಿಗೆಯವರು ಬರ್ತಾಯಿದ್ರು, ತುಂಬ ಜನ ಇರ್ತಾಯಿದ್ರು. ಬಟ್ ಈ ಸಲ ನಾವು ಏನು ಮಾಡ್ತಿಲ್ಲ ಸೆಲೆಬ್ರೇಷನ್. 1 ವರ್ಷ ತನಕ ಯಾವುದು ಮಾಡಬಾರ್ದಲ್ವ. ಅದು ಅಲ್ಲದೆ ದೀಪಾವಳಿಯಲ್ಲಿ ಅವಲಕ್ಕಿ ಹಾಕೋ ಶಾಸ್ತ್ರ ಇರುತ್ತೆ ನಮ್ಮನ್ನು ಬಿಟ್ಟು ಹೋದವರಿಗೆ. ಅದಾದಮೇಲೆ ನಾವು ಹಬ್ಬಗಳನ್ನ ಆಚರಿಸ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಈ ಸಲ ಏನು ಕೂಡ ಮಾಡ್ತಾ ಇಲ್ಲ ನಾವು. ಒಂದು ಕಡೆಯಿಂದ ಬೇಜಾರು ಕೂಡ ಆಗುತ್ತೆ ಅತ್ತೆ ನೆನ್ಪು ಮಾಡ್ಕೊಳ್ಳುವಾಗ. ಮತ್ತು ಅತ್ತಿಗೆಯವರೆಲ್ಲ ಫೋನ್ ಮಾಡಿದರು ಬರ್ತೀರಾ ಅಂತ ಕೇಳಿದ್ದೆ. ಅಂದರೆ ಶಾಸ್ತ್ರಕ್ಕೆ ಮಾತ್ರ ನಾವು ಈ ಸಲ ಕೋಳಿ ಕಟ್ಟಿದ್ದು. ಬಟ್ ಅವರು ಮತ್ತೆ ಇನ್ನು ಮನೆಯೆಲ್ಲ ಬಿಚ್ಚುವಾಗ ಮತ್ತೆ ಬರಲಿಕ್ಕೆ ಉಂಟಲ್ಲ ಈ ಸಲ, ನಾಡಿದ್ದು ಒಟ್ಟಿಗೆ ಬರ್ತೇವೆ 2 ಸಲ ಯಾಕೆ ಅಂತ ಹೇಳಿದರು. ಹಾಗೆ ನಾನ್ ವೆಜ್ ಆದಮೇಲೆ ನನಗೆ ಸ್ವಲ್ಪ ವೆಜ್ ಮಾಡಿಕೊಳ್ಳುವ ಅಂತ ಕೇನೆ ಮತ್ತು ಕಡಲೆ ಹಾಕಿ ಸುಕ್ಕ ಮಾಡ್ತಾ ಇದ್ದೇನೆ. ನನಗೆ ಈ ಥರ ತುಂಬ ಖುಷಿ ಆಗುತ್ತೆ ಪುಡಿ ಸುಕ್ಕ ತಿನ್ನಲಿಕ್ಕೆ. ಗಂಜಿಗೆ ಇನ್ನೂ ಬೆಸ್ಟ್ ಇದು. ಅರ್ಧ ದಿನ ಅಡಿಗೆ ಮನೆಯಲ್ಲಿ ಹೋಯ್ತು. ಆ ಕಟ್ಟದ ಕೋಳಿ ಬೇಯಲಿಕ್ಕೆ ಎಷ್ಟಿತ್ತು. ಅದು 2 ಸಲ ಬೇಯಿಸ್ಬೇಕಲ್ಲ, ಅದೇ ಬಂದ. ಊಟ ಮಾಡಿ ಎಡಿಟ್ ಮಾಡಿ ಮತ್ತೆ ಅಷ್ಟೊತ್ತಿಗೆ 4 ಗಂಟೆ. ಇವತ್ತು ಪಣೆ ಪೊಕ್ಕಡೆ ಚಿಕನ್ ಬಂತು. ನಾನು ಸುಮ್ಮನೆ ಇವತ್ತು ಚಿಕನ್ ಮಾಡಿತ್ತು. ಕೃಷ್ಣ ನೀನೆಂತಲ್ಲ ಇವತ್ತು ಅವರಿಗೆ ಆಟಿ ಅಮಾವಾಸ್ಯೆ ಎಂತೆಲ್ಲ ಇತ್ತು 15 ಬಗ್ಗೆ. ಹಣ್ಣಿಗೆ ನೋಡಿ ಡಾರ್ಕ್ ಸರ್ಕಲ್ಸ್. ನನಗೆ ಆದ್ರೆ ಓಕೆ, ಈಗ ಎಲ್ಲರಿಗೆ ಉಂಟು, ನನಗೆ ಮಾಡ್ತಾರೆ.
ಕೃಷ್ಣನಿಗೆ ಇಲ್ಲ ಅಷ್ಟು ಮೊಬೈಲ್ ನೋಡಿದ್ರು. ಅವಳು ರಾತ್ರಿ ಸಹ ನೋಡ್ತಾಳೆ, ನಾನ್ ನೋಡಲ್ಲ. ಒಬ್ಬೊಬ್ಬೊಬ್ಬ. ಎಂತ ಕ್ಲಾಸ್ ಟೆಸ್ಟ್ ಮಾಡಿದ್ರು? ಯಾವುದು ಸಹ ಮಾಡ್ಲಿಲ್ಲ. ಇವತ್ತು ಫುಲ್ ಪೀರಿಯಡ್ಗೆ ಸ್ಟಾರ್ಟ್ ಆಗ್ಲಿಕ್ಕೆ. ನಿಮ್ದು ಪ್ಯಾಂಟ್ ಸಿಗ್ಲಿಲ್ಲಲ್ಲ ಈಗ, ಎಂತ ಮಾಡುದು? ಹಾಗೆ ಇನ್ನೆಂತೂ ಮನೆ ಬಿಡಲಿಕ್ಕೆ ಉಂಟಲ್ಲ, ಹಾಗಾಗಿ ತುಪ್ಪ ಎಲ್ಲ ಸ್ವಲ್ಪ ಇಲ್ಲಿಯೇ ಕಾಯಿಸುವ ಅಂತ ಮಾಡ್ತಾ ಇದ್ದೇನೆ. ಇವತ್ತು ಫಸ್ಟ್ ಟೈಮ್ ನಾನು ಬೇರೆ ಥರ ಮಾಡ್ತಾ ಇದ್ದೇನೆ. ಯಾವಾಗಲೂ ಮಿಕ್ಸಿಯಲ್ಲಿ ಅಥವಾ ಗ್ರೈಂಡರಲ್ಲಿ ಕಡಿದು ಬೆಣ್ಣೆ ತೆಗೆದು ತುಪ್ಪ ಮಾಡೋದು. ಬಟ್ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ನೋಡಿದ್ದೆ, ಹಾಗೆ ಮಾಡ್ತಾ ಇದ್ದೇನೆ. ಮೊದಲಿಗೆ ಕೆನೆ ಎಲ್ಲ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಅದನ್ನು ಗ್ಯಾಸಲ್ಲಿ ಇಟ್ಟು ಉಂಟಲ್ವಾ, ಒಂದು ಸ್ವಲ್ಪ ಕಲರ್ ಚೇಂಜ್ ಹೋಗೋವರೆಗೆ ಮಾತ್ರ ಗ್ಯಾಸಲ್ಲಿ ಇಟ್ಟು ಬಿಸಿ ಮಾಡಬೇಕು. ಇದನ್ನು ಒಂದು ಸ್ವಲ್ಪ ಮಾತ್ರ ಕಲರ್ ಚೇಂಜ್ ಆಗುವವರೆಗೆ ಬೇಯಿಸಬೇಕು. ಆಮೇಲೆ ಗ್ಯಾಸ್ ಆಫ್ ಮಾಡಿ ತಣ್ಣಗಾದ್ಮೇಲೆ ಇದ್ರಲ್ಲಿ ಇಟ್ಟರೆ ಆಯ್ತು, ಫ್ರಿಜ್ಜಲ್ಲಿ. ವೆಯ್ಟ್ ಮಾಡೋದು. ನಿಜ ಭಯ ಆಗ್ತಾ ಉಂಟು. ಓಕೆ, ಇವಾಗ ಕಲರ್ ಚೇಂಜ್ ಆಯಿತು. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ. ಗ್ಯಾಸ್ ಆಫ್ ಮಾಡಿ, ಓಕೆ, ಇವಾಗ ಇದು ತಣ್ಣಗಾಗಿದೆ. ಇದನ್ನ ಹೀಗೆ ಫ್ರಿಜ್ಜಲ್ಲಿ ಇಟ್ಟು ನಾಳೆ ಬೆಳಿಗ್ಗೆ ತೆಗೆಯುವ. ಕೃಷ್ಣನಿಗೆ ಉಂಟಲ್ಲ, ಚಿಕನ್ ಎಲ್ಲ ಮಾಡಿದ್ರೆ ಅವ್ನು ತಿನ್ನುವುದಿಲ್ಲ, ಎಗ್ ಒಂದು ತಿಂತಾನೆ. ಮತ್ತೆ ಇಂಥದ್ದೆಲ್ಲ ತಿಂಡಿ ಅವನಿಗೆ ತುಂಬಾ ಇಷ್ಟ ಅಲ್ಲ ಕೃಷ್ಣ? ಸ್ನಾಕ್ಸ್ ಕೂಡ ಇದನ್ನೇ ಹಾಕಿದ್ಲು ಅವತ್ತು, ಜಾಸ್ತಿ ಆಯ್ತು ಮಾಡಿದ್ದು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಹೋಮ್ ಟೂರ್ ಇದೊಂದು ವಿಡಿಯೋ ಹಾಕಲಿಕ್ಕೆ ಇತ್ತು, ಅದನ್ನು ಮಾಡ್ತಾ ಬಂದೆ ನಾನು. ಆ್ಯಕ್ಚುಲಿ ನಾನು 3 ತಿಂಗಳಾಯ್ತು ಅದರಲ್ಲಿ ಹೋಮ್ ಟೂರ್ ಮಾಡಬೇಕಾ ಬೇಡವಾ ಅಂತ ಕೇಳಿ, ತುಂಬ ಜನ ಮಾಡಿ ಅಂತ ಹೇಳಿದರು. ಹಾಗಾಗಿ ಮಾಡುವ ಅಂತ ಮಾಡಿದೆ. ಯಾಕಂದರೆ ಇನ್ನು ಯಾವಾಗ ನಾವು ಈ ಮನೆಯಿಂದ ಹೊರಗೆ ಹೋಗ್ತೇವೆ, ಯಾವಾಗ ಈ ಮನೆ ಡೆಮೊಲಿಷ್ ಆಗುತ್ತೆ ಒಂದು ಗೊತ್ತಿಲ್ಲ. ಹಾಗಾಗಿ ರಪ್ಪ ಇನ್ಸ್ಟಾಗ್ರಾಮಿಗೆ ಒಂದು ಹಾಕಿ ಬಿಡುವ, ಮತ್ತು ಎಲ್ಲ ಚೇಂಜ್ ಆದಮೇಲೆ ಹಾಕಿದರೆ ಆ ಮೆಮೊರೀಸ್ ನಮಗೆ ಸಿಗೋದಿಲ್ಲ, ಇವಾಗ ಇರೋ ಹಾಗೆ ಇರಲಿ ಅಂತ ಹೇಳಿ ರಪ್ಪ ಒಂದು ಇನ್ಸ್ಟಾಗ್ರಾಮಿಗೆ ವಿಡಿಯೋ ಮಾಡಿ ಹಾಕಿದ್ದೇನೆ. ಹಾಗೆ ನಂದು ಫುಲ್ಲು ಹೋಮ್ ಟೂರ್ ವಿಡಿಯೋ ಆಲ್ರೆಡಿ ನಾನು ತುಳು ಚಾನಲಲ್ಲೂ ಹಾಕಿದ್ದೇನೆ, ಕನ್ನಡ ಚಾನಲಲ್ಲೂ ಹಾಕಿದ್ದೇನೆ. ಆವಾಗ ಅತ್ತೆ ಇದ್ರೆ, ಆ್ಯಕ್ಚುಲಿ ನಾನು ಈ ವಿಡಿಯೋ ಉಂಟಲ್ಲ ಅತ್ತೆ ಇರುವಾಗ ಮಾಡಬೇಕು ಅಂತ ಅಂದರೆ ನನಗೆ ಗೊತ್ತಿರಲಿಲ್ಲ ಅಲ್ಲ ಹೀಗೆಲ್ಲ ಆಗುತ್ತೆ ಅಂತ ಅತ್ತೆದ್ದು. ಬಟ್ ಇವತ್ತು ವಿಡಿಯೋ ಮಾಡುವಾಗ ನಂಗೆ ತುಂಬ ನೆನಪಾಯ್ತು ಅತ್ತೆಗೆ, ನಾನು ಇನ್ಸ್ಟಾಗ್ರಾಮಲ್ಲಿ ಅತ್ತೆ ಇರುವಾಗಲೇ ನಾನು ಹೋಮ್ ಟೂರ್ ಮಾಡಬೇಕಿತ್ತು ಅಂತ. ಅದೊಂದೊಂದೇ ಡಿಲೇ ಆಗಿ ಆಗಿ ಲೇಟ್ ಆಯಿತು. ಹೋಮ್ ಟೂರ್ ವಿಡಿಯೋ ಎಲ್ಲ ಆದಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ನಾನು, ಸ್ವಲ್ಪ ಕೆಲಸ ಎಲ್ಲ ಇತ್ತು. ಇನ್ನೇನು ಶಿಫ್ಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಇನ್ನು ನೆಕ್ಸ್ಟ್ ಡೇ ವ್ಲಾಗ್ ಸ್ಟಾರ್ಟ್ ಮಾಡುವ ಅಂತ. ಹಾಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡಿದೆ. ಇವತ್ತು ನಮ್ಮ ಮನೆಗೆ ಬೆಳಿಗ್ಗೆನೇ ಫ್ಯಾನೆಲ್ಲ ಸಿಟೌಟಿಗೆ ಹಾಕಿದ್ವಲ್ಲ, ಅದನ್ನು ಕಲೆಕ್ಷನ್ ತೆಗಿಲಿಕ್ಕೆ ಬಂದಿದ್ದರು. ಅಜ್ಜಿದಂತೂ ಮೊನ್ನೆಯಿಂದನೇ ಸ್ವಲ್ಪ ಸ್ವಲ್ಪ ಒತ್ತಾರೆ ಆಗ್ತಾ ಉಂಟು, ಒಂದೇ ಸಲ ಕಷ್ಟ ಆಗತ್ತೆ ಎಲ್ಲ ಈಗಲಿಂದಲೇ ಸ್ವಲ್ಪ ಸ್ವಲ್ಪ ಮಾಡಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ಇನ್ನೂ ದಿನ ಉಂಟಲ್ಲ, ಯಾವಾಗಂತ ಕನ್ಫರ್ಮ್ ಆಗಿಲ್ಲಲ್ಲ, ಮಾಡುವ ನಿಧಾನಕ್ಕೆ ಅಂತ ಹೇಳ್ತಾ ಇದ್ದೆ. ಅಜ್ಜಿಗಂತೂ ಫುಲ್ ಟೆನ್ಷನ್ ಆಯ್ತಾ, ಈ ಮಳೆಗಾಲದಲ್ಲಿ ನೀವು ಮನೆಯೆಲ್ಲ ಬಿಡಿಸ್ತೀವಿ ಅಂತ ಹೇಳ್ತಿದ್ರಲ್ಲ, ಎಂತ ಮಾಡೋದು ಅಂತ. ಒಂದೊಂದೇ ಚೇಂಜ್ ಆಗ್ತಾ ಉಂಟು ಗೈಸ್. ನಾನು ಟೀಗೆ ಕುಡ್ದಿಲ್ಲ, ಟೀ ಕುಡಿಲಿಕ್ಕೆ ಇಡ್ತಾ ಇದ್ದೇನೆ, ಗಂಟೆ 9 ಆಯ್ತಾ ಅಂತ. ಎಂತ ಹೊಗೆ ನಮ್ಮ ಮನೆಯಲ್ಲಿ ನೋಡಿ, ಕಣ್ಣು ಹೇಗೆ ಆಗ್ಬೋದು ಈ ಹೊಗೆಗೆ ನೋಡಿ, ಇಷ್ಟು ಹೊಗೆ ಇಲ್ಲಿ ಸಹ. ಫ್ಯಾನ್ ಎಲ್ಲ ತೆಗ್ದಾದ್ಮೇಲೆ ಇವತ್ತು ಸಿಟ್ಔಟಿದ್ದು ಶೀಟ್ ತೆಗಿಲಿಕ್ಕೆ ಬರ್ತೀವಿ ಅಂತ ಹೇಳಿದರು. ಹಾಗಾಗಿ ಇವತ್ತು ಅವರಿಗೆ ತಿಂಡಿ ಊಟ ಎಲ್ಲ ಆಗಬೇಕು. ಎಷ್ಟೊತ್ತಾಗತ್ತೆ ಅಂತ ಗೊತ್ತಿಲ್ಲ ಇದೆಲ್ಲ ತೆಗೆಯುವಾಗ. ಗೈಸ್, ಈಗ ನಮ್ಮ ಮನೆಯ ಒಳಗಡೆ ನೋಡಿ ಇಷ್ಟು ಬೆಳಕು ಕಾಣ್ತಾ ಉಂಟು. ಮುಂಚೆ ಇಷ್ಟು ಬೆಳಕೆ ಇರ್ಲಿಲ್ಲ, ಬೇಜಾರಾಗ್ತಾ ಉಂಟು, ಖುಷಿ ಕೂಡ ಆಗ್ತಾ ಉಂಟು. ಗೈಸ್, ನಿನ್ನೆ ಫ್ರಿಜ್ಜಲ್ಲಿ ಇಟ್ಟಿದ್ದು ಈ ತರ ಆಗಿದೆ. ಇನ್ನು ಇದನ್ನೆಲ್ಲ ಕೆಳಗಡೆ ಹಾಕ್ಬೇಕು, ಚೆಲ್ಬೇಕು. ಕರೆಂಟ್ ಇರ್ಲದ ಕಾರಣ ಇಷ್ಟು ಮಾತ್ರ ಸಿಕ್ಕಿತ್ತು. ಕರೆಂಟ್ ಇದ್ದಿದ್ರೆ ಇನ್ನು ಫುಲ್ ಸಿಕ್ತಿತ್ತು. ಮತ್ತೆ ಇವಾಗ ಎರಡೆರಡು ಕೆಲಸ ಆಯ್ತು ನೋಡಿ. ಇದ್ರಲ್ಲಿ ಸ್ವಲ್ಪ ತುಪ್ಪ ಬಾಕಿ ಆಯ್ತು, ಅದು ಬುಡಿಗೆ ಆಗಿದ್ದು. ಅದನ್ನ ಈ ತರ ಮಾಡಿ ತೆಗಿಯುವ ಅಂತ ಈಗ ಮಾಡ್ತಿದ್ದೇನೆ. ಯಾಕಂದ್ರೆ ನಮ್ಗೆ ಕರೆಂಟ್ ಇಲ್ಲ, ಇನ್ವರ್ಟರ್ ಇಲ್ಲ, ಅದರಲ್ಲಿ ತೆಗಿತಾ ಇದ್ದಾರಲ್ವ ಎಲ್ಲ, ಅದೆಂತಕ ಅದಕ್ಕೆ ಅದೆಲ್ಲ ಶೀಟ್ ತೆಗಿತಾ ಇದ್ದಾರಲ್ಲ, ಹಾಗಾಗಿ ಕಲೆಕ್ಷನ್ ತೆಗ್ದಿದ್ದಾರೆ. ಹಾಗಾಗಿ ಇದನ್ನು ಮಿಕ್ಸಿಗೆ ಹಾಕ್ಲಿಕ್ಕೂ ಆಗಲ್ಲ. ಮಿಕ್ಸಿಗಿಂತ ಇದೇ ಬೆಟರ್ ಅನ್ಸುತ್ತೆ, ಸ್ವಲ್ಪ ಕೈಲೂ ಬರುತ್ತೆ, ಬಟ್ ತುಪ್ಪ ಚಂದ ಮೇಲೆ ಬರುತ್ತಲ್ಲ. ಬಟ್ ನೀವು ನಿನ್ನೆ ಕರೆಂಟ್ ಇದ್ದಿದ್ರೆ ನನಗೆ ಅದೇ ಸರಿ ಆಗ್ತೈತೆ, ಅದರಲ್ಲೇ ತುಪ್ಪ ಬರ್ತಿತ್ತು. ಕರೆಂಟ್ ಇಲ್ಲದೆ ಎರಡೆರಡು ಕೆಲಸ ಆಯ್ತು. ಮುಂಚೆ ಎಲ್ಲ ಮೊಸರೆಲ್ಲ ಇರ್ತಿತ್ತಲ್ಲ, ಆವಾಗ ಅತ್ತೆ ಒಂದು ದೊಡ್ಡ ಕರದಲ್ಲಿ ಹಾಕಿ ಅಲೆ ಎಲ್ಲ ತುಳಿತಾರಲ್ಲ ಅಂತ ಹೇಳ್ತಾರೆ, ಅದರಲ್ಲಿ ಮಾಡ್ತಾಯಿದ್ರು.
ಬಟ್ ಇವಾಗ ಕೇವಲ ಬಾವೆಯಲ್ಲಿ ನಾನು ತುಪ್ಪ ಮಾಡೋದಲ್ವ, ಹಾಲಿನ ಕೆನೆಯಲ್ಲಿ. ಹಾಗಾಗಿ ಇದೇ ಮೆಥಡಲ್ಲಿ ಮಾಡೋದು. ಯಾವಾಗಲೂ ಮಿಕ್ಸಿ ಅಥವಾ ಗ್ರೈಂಡರಲ್ಲಿ ಕಡಿದು ಬೆಣ್ಣೆ ತೆಗೆದು ಮತ್ತೆ ತುಪ್ಪ ಮಾಡೋದು. ಈ ಸಲ ಈ ಥರ ಮಾಡಿದ್ದು. ಬಟ್ ಇದು ಬೆಟರ್ ಆಪ್ಷನ್ ಅಂತ ಅನಿಸತ್ತೆ ನನಗೆ ಅದಕ್ಕಿಂತ. ತುಂಬ ಈಸಿ ಕೂಡ ಆಗತ್ತೆ, ಏನು ಕೆಲಸ ಕೂಡ ಇಲ್ಲ, ಪಾತ್ರೆಯಲ್ಲೆಲ್ಲ ಹಿಡಿತದೆ ಅಂತ ಕೂಡ ಆಗೋದಿಲ್ಲ. ಬಟ್ ಈ ಸಲ ಸ್ವಲ್ಪ ಆ, ಎರಡೆರಡು ಕೆಲಸ ಆಯ್ತು ಅಷ್ಟೇ. ಅದು ಕರೆಂಟ್ ಇಲ್ಲದೆ, ಇಲ್ದಿದ್ರೆ ನೆಕ್ಸ್ಟ್ ಟೈಮಿಂದ ಅದೇ ಮಾಡಬೇಕು ಅಂತ ಇದ್ದೇನೆ ನಾನು. ಸ್ವಲ್ಪ ಈಸಿ ಕೂಡ ಆಗುತ್ತೆ. ಸೊ ಇಷ್ಟು ತುಪ್ಪ ಸಿಕ್ಕಿದೆ ನೋಡಿ. ತುಪ್ಪ ಕಾಯಿಸಿದ್ಮೇಲೆ ಈ ತುಳಸಿ ಎಲೆ ತಿನ್ನಲಿಕ್ಕೆ ಖುಷಿ ಆಗುತ್ತೆ, ಕರ್ಮ್ ಕುರ್ಮ ಅಂತ. ಆಮೇಲೆ ಅದು ಉಳಿದಿರುವಂತಹ ಮೊಸರಿದ್ದಿರುತ್ತೆ ನೋಡಿ, ಅದು ಸ್ವಲ್ಪ ಕ್ರಿಸ್ಪಿಯಾಗಿ ತಿನ್ನಲಿಕ್ಕೆ ಟೇಸ್ಟಿಯಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಅದು ಬಿಸಿ ಬಿಸಿಯಾಗಿರುವಾಗಲೇ ತಿನ್ನಬೇಕು, ಇನ್ನೂ ಟೇಸ್ಟ್ ಜಾಸ್ತಿ ಇರುತ್ತೆ. ಅತ್ತೆ ತುಪ್ಪ ಕಾಯಿಸುವಾಗ ತುಳಸಿ ಎಲೆ ಕೊಡ್ತಾ ಇದ್ರು. ಹಾಗೆ ನಮ್ಮ ಬಿಸಿ ನೀರಿದ್ದು ಸೋಲಾರ್ ಕೂಡ ನಾವು ಶಿಫ್ಟ್ ಆಗುವಲ್ಲಿಗೆ ಅದನ್ನು ಕೂಡ ಶಿಫ್ಟ್ ಮಾಡಲಿಕ್ಕಿತ್ತು. ಹಾಗಾಗಿ ಬಂದಿದ್ದಾರೆ ಇವಾಗ. ಅಂದರೆ ಮಳೆಗಾಲ ಅಲ್ಲ, ಇಲ್ಲಿ ನಾವು ಯಾವಾಗಲೂ ಬೆಂದಿರಿಸು ಹಾಕ್ತಾ ಇರ್ತೇವೆ. ಹಾಗಾಗಿ ಇದನ್ನೊಂದು ಬೇಗ ಶಿಫ್ಟ್ ಮಾಡಿಬಿಡುವ ಅಂತ, ಅಲ್ಲಿ ಜಾಗ ಎಲ್ಲ ನೋಡಿ ಎಷ್ಟು ಎತ್ತರ ಬೇಕು ಅಂತೆಲ್ಲ ನೋಡಿ ಶಿಫ್ಟ್ ಮಾಡಬೇಕಲ್ವಾ. ಹಾಗೆ ಇನ್ನೂ ಒಂದೊಂದೇ ಎಲ್ಲ ಜೋಡಿಸಿ ಇಡುವ. ಇನ್ನು ಶಿಫ್ಟ್ ಆಗುವ ಮನೆಗೆ ಯಾವುದು ತಗೊಂಡು ಹೋಗೋದು, ಬೇಡದೇ ಇರುವುದು ಯಾವುದು ತಗೊಂಡು ಹೋಗೋದು, ಅದನ್ನೆಲ್ಲ ಒಂದೊಂದು ಕಡೆ ಮಾಡ್ತಾ ಇರುವಂತ. ನಾನು ಕೂಡ ಸ್ವಲ್ಪ ಸ್ವಲ್ಪ ಕೆಲಸ ಫ್ರೀ ಇರುವಾಗ ಮಾಡ್ತಾ ಇರ್ತೇನೆ. ಇಲ್ಲದಿದ್ರೆ ಒಂದೇ ಸಲ ನಿಜವಾಗ್ಲೂ ಇಲ್ಲಾಂದ್ರೆ ಕಷ್ಟ ಆಗತ್ತೆ ನಮಗೆ. ಹಾಗಾಗಿ ನಾವು ಶಿಫ್ಟ್ ಆಗೋ ಮನೆಗೆ ಇಡುವ ತಗೊಂಡು ಹೋಗುವ ಪಾತ್ರೆಗಳನ್ನ ಬೇರೆ, ಹಾಗೆ ಸ್ವಲ್ಪ ವನಜಕ್ಕನ ಮನೆಯಲ್ಲಿ, ಯೋಗಿತಕ್ಕನ ಮನೆಯಲ್ಲಿ ಎಲ್ಲ ಇಡಬೇಕು ಅಂತ ಅಂದ್ಕೊಂಡಿದ್ದೇವೆ. ನೋಡಬೇಕು ಎಂತೆಲ್ಲ ಆಗ್ತದೆ ಅಂತ. ಆಲ್ಮೋಸ್ಟ್ ಎಲ್ಲ ಕೆಲಸ ಆಯ್ತು. ಅಜ್ಜಿ ನೋಡಿ ಬಿಡಿಸ್ತಾ ಇದ್ದಾರೆ. ಎಲ್ಲಿ ಶೀಟ್ ಕೂಡ ಹೋಯ್ತು, ಸೋಲಾರ್ ಕೂಡ ಹೋಯ್ತು, ಎಲ್ಲ ಹೋಯ್ತು. ನಂದೀಗ ಅದರದಂದ್ರೆ ಮನಿ ಪ್ಲಾಂಟ್ ಇದ್ದು ಗಿಡ ಎಲ್ಲಿ ಇಡುದು ಅಂತ ಗೊತ್ತಿಲ್ಲ ಅದು ಹೋಗುವ ತನಕ. ಅದಕ್ಕೆ ಜಾಸ್ತಿ ಬಿಸಿಲು ತಾಗ್ಬಾರ್ದಲ್ವಾ. ಎಷ್ಟು ಚಂದ ಬೆಳೆದಿದೆ. ನೀರಾಕ್ಲಿಲ್ಲ, ಇಲ್ಲಿ ಕೂಡ ತೆಗ್ದಿದ್ದಾರೆ ಫುಲ್. ನಂದು ಅರ್ಧ ತುಂಬಿಸಿ ಆಯ್ತು, ಇನ್ನು ಅರ್ಧ ತುಂಬಿಸ್ಲಿಕ್ಕೆ ಉಂಟು. ಎಲ್ಲಿಂದ ಶುರು ಮಾಡುದು, ಎಲ್ಲಿಂದ ಬಿಡುದು ಒಂದು ಗೊತ್ತಾಗ್ತಿಲ್ಲ ನನ್ಗೆ. ಈಗ ಮಳೆ ಬಂದ್ರೆ ಮಾತ್ರ ಎಲ್ಲ ಚಂಡಿ ಆಗ್ತದೆ. ಇಲ್ಲಿ ಬಟ್ಟೆ ಎಲ್ಲ ಇಲ್ಲಿ ಹಾಕಿದ್ದೇವಲ್ಲ ನೋಡಿ, ಅದು ಬಟ್ಟೆ ಎಲ್ಲ ಚಂಡಿ ಆಗ್ತದೆ. ಮುಂಚೆ ಹೀಗೆ ಇತ್ತು ನಮ್ಮ ಮನೆ. ಇಲ್ಲುತ್ತೆ ಎಂತ ಮಾಡೋದು, ಹಂಗೆ ಮಾಡ್ಬೇಕಷ್ಟೇ. ಅಜ್ಜಿ ಹೇಳುದು ಈಗ ಮಳೆ ಬಂದ್ರೆ ಇಲ್ಲಿ ಫುಲ್ ಹೊಳೆಯಾಗಿ ನಿಲ್ಲಲ್ವಾ ಅಂತ, ಹಾಗೆ ಆಗತ್ತೆ. ಮುಂಚೆ ಸಿಟೌಟ್ ಕಟ್ಟುವ ಮುಂಚೆ ಹೀಗೆ ಇತ್ತು ನಮ್ಮ ಮನೆ. ಅಲ್ಲಿಂದವೇ ನೋಡಿ ಎಂತ ಇಲ್ಲಿಂದವೇ ಅಂಗಳ ಇತ್ತು. ಇದಿಷ್ಟು ಕೃಷ್ಣ ಒಂದು 2 ವರ್ಷ ಇರುವಾಗ ಏನೋ ಕಟ್ಟಿಸಿದ ಅನ್ಸತ್ತೆ. 2 ವರ್ಷ ಕೂಡ ಇಲ್ಲ, ಒಂದೂವರೆ ವರ್ಷ ಇದ್ದ ನಡೀತಾ ಇದ್ದ. 1.5 ವರ್ಷ ಇದ್ದ ಅನ್ಸುತ್ತೆ, ನಡೀತಾ ಇದ್ದ. ಅದನ್ನ ನೆನ್ಪುಂಟು, ನೀರಲ್ಲೆಲ್ಲ ಹೋಗ್ತಾ ಇದ್ದವನು. ಕೃಷ್ಣನಿಗೆ ಅಲ್ಲ ನೆಂಟ್ರು ಬಂದವರು ಮೊನ್ನೆ ಕೊಟ್ಟಿರೋದು. ಹಾಗೆ ಮತ್ತೆ ಊಟದ ಟೇಬಲ್ ಅನ್ನ ತಗೊಂಡೋಗಿ ಅಲ್ಲಿ ಇಟ್ಟಿದ್ದಾರೆ ಅಜ್ಜಿ. ಮತ್ತೆ ಪಪ್ಪ ಅದ್ರ ಅಡಿ ಇಡ್ಲಿಕ್ಕೆ ಹೇಳಿದಾರೆ, ಅಲ್ಲಿ ಇಟ್ಟಿದ್ದಾರೆ. ಮಳೆ ಬಂತು ಗೈಸ್, ನನ್ನ ಚಪ್ಪಲಿ. ಮಕ್ಕಳು ಮನೆಗೆ ಬಂದ್ರು, ಕೃಷ್ಣನಿಗೆ ಬರುವಾಗ ನೋಡಿ ಚಿತ್ರ ಅಲ್ಲ ಕೃಷ್ಣ. ಇನ್ನು ನೀನು ಇನ್ನೊಮ್ಮೆ ಸ್ಕೂಲಿಂದ ಬರುವಾಗ ಒಂದೊಂದೇ ಚೇಂಜ್ ಆಗ್ತಾ ಇರ್ತದೆ. ಹೇಗೆ ಅನ್ನಿಸ್ತು ಬರುವಾಗ ಮನೆ ನೋಡುವಾಗ? ಅವನಿಗೆ ಚಾರ್ ಮಾಡಿದ್ದು ಮನೆ ನೋಡಿದಾಗ ಆಯ್ತಂತ. ಅಲ್ಲಿ ಕೂಡ ಶೀಟ್ ಇಲ್ಲ, ಹನಿ ಬೋರ್ ಕಾಣ್ತದೆ. ಇನ್ನು ಸ್ವಲ್ಪ ದಿನ ಈ ಮನೆಯಲ್ಲಿ ಎಂತ ಆಗ್ತದೆ, ಬೇಜಾರು ಕೂಡ ಆಗ್ತದೆ, ಖುಷಿ ಕೂಡ ಆಗ್ತದೆ, ಎರಡು ಒಟ್ಟಿಗೆ. ಬೆಳಿಗ್ಗೆ ನನ್ನ ಸಣ್ಣತ್ತಿಗೆ ಕೂಡ ಕಾಲ್ ಮಾಡಿದ್ರು. ಅವ್ರ ಹತ್ರ ಹೇಳಿದೆ ಈ ತರ ಶೀಟ್ ತೆಗಿತಿದ್ದಾರೆ ಅಂತ. ಅದಕ್ಕೆ ಹೇಳಿದ್ರು ಬೇಜಾರಾಗುದಿಲ್ವಾ ಅಂತ. ಬೇಜಾರು ಕೂಡ ಆಗ್ತದೆ, ಖುಷಿ ಕೂಡ ಉಂಟು. ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಮಿಕ್ಸೆಡ್ ಫೀಲಿಂಗ್. ಅಂದ್ರೆ ಇದು ಮೆಮೊರೀಸ್ ಎಲ್ಲ ಅದು ಬೇಜಾರಾಗೆ ಆಗ್ತದೆ. ಮತ್ತೆ ಇನ್ನೊಂದು ಕಡೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಮನೆ ಕಟ್ಟುದಾದ್ರೆ ತೆಗಿಲೇಬೇಕಲ್ವಾ, ಬೇರೆ ಆಪ್ಷನ್ ಇಲ್ಲ. ಸೊ ಹಾಗಾಗಿ ಬೇಜಾರು ಕೂಡ ಆಗ್ತದೆ, ಖುಷಿ ಕೂಡ ಆಗ್ತದೆ. ಹಾಗೆ ಒಂದು ಮಿಕ್ಸ್ಡ್ ಫೀಲಿಂಗ್ ಆಯ್ತು. ಇನ್ನು ಇಷ್ಟೆಲ್ಲ ತುಂಬಿಸಿದೆ, ಇದೆಲ್ಲ ತಗೊಂಡೋಗ್ಲಿಕ್ಕೆ ಕೆಲವು ಅಲ್ಲಿಗೆ ಹೋದಾಗ ಬೇಕಲ್ಲ. ಬೇಡದಿದ್ದದ್ದು ಮಾತ್ರ ಗೋಣಿಗೆ ತುಂಬಿಸುವ ಅಂತ, ಬೇಕಾಗಿದೆಲ್ಲ ತುಂಬಿಸ್ಲಿಕ್ಕೆ ಇಲ್ಲ. ಮತ್ತೆ ಪ್ಲಾಸ್ಟಿಕ್ ಬಾಕ್ಸ್ ಎಲ್ಲ ಬಿಸಾಡುದು ಸದ್ಯಕ್ಕೆ, ಎಂತ ಕೂಡ ಬೇಡ. ತಗೊಳ್ಳಿಕ್ಕೆಲ್ಲ ಉಂಟು ಕೆಲವು. ನಾಳೆ ನಿಮ್ಗೆ ನಾವು ಶಿಫ್ಟ್ ಆಗುವ ಮನೆದ್ದು ವಿಡಿಯೋ ಮಾಡ್ಬೇಕು ಅಂತ ಇದ್ದೇನೆ, ನೋಡುವ ಸೋಮವಾರ. ಈಗ ಫೋಟೋ ಒಂದೆಲ್ಲ ತೆಗ್ದಿಡ್ಬೇಕು, ಅದೊಂದು ದೊಡ್ಡ ಟೆನ್ಷನ್. ಈಗ ನನಗೆ ಪ್ಲಾಸ್ಟಿಕ್ ಬೇಕಾಗಿತ್ತು, ಅದು ಎಲ್ಲಿ ಸಿಗ್ತದೆ ಅಂತ ಗೊತ್ತಿಲ್ಲ. ಪ್ಲಾಸ್ಟಿಕ್ ಸುತ್ತಿ ಒಂದೊಂದೇ ಫೋಟೋ ತೆಗ್ದಿಡ್ಬೇಕು.
ಹಿಡ್ದದ ವಾಜನಿಪ್ನ ಚಂದ. ಬೆಳಿಗ್ಗೆ ತುಪ್ಪ ಕಾಯಿಸಿದನ್ನು ಕೃಷ್ಣನಿಗೆ ಇಲ್ಲಿ ಕೊಡ್ತಿದ್ದೇನೆ, ಅವನಿಗೆ ತುಂಬಾ ಇಷ್ಟ ಆಗುದು ಅಲ್ಲ ಕೃಷ್ಣ. ಇವತ್ತು ಇನ್ನು ಟೇಸ್ಟಿ ಆಗಿದೆ. ಕರುಂಕುರು ಮೀನು ಸಹ ಹೋಗಿಲ್ಲ, ಕರುಂಕುರು ಮಾಡ್ತಾ ಉಂಟು ನೋಡೊಂದು. ಉಂಟು ತುಪ್ಪ ಕಾಯ್ಕೋತಾವ ಅಡ್ಡ. ಇವತ್ತು ನಮ್ಮ ನಾಯಿಗೆ ಮಲಗ್ಲಿಕ್ಕೆ ಜಾಗ ಇಲ್ಲ. ಅಲ್ಲ ಚಂಪು, ಚಂಪು ಚಂಪುಗೆ ಹಾಕ ಚಂಪು.